ಸೋಮೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ, ರೋಟರಿ ಕ್ಲಬ್ ಮಂಗಳೂರು ಮತ್ತು ಮೀನುಗಾರಿಕಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಇವರ ಸಹಯೋಗದಲ್ಲಿ ಇವತ್ತು ಮೀನುಮರಿ ಬಿತ್ತನೆ ಕಾರ್ಯಕ್ರಮ ಈ ಒಂದು ಸೋಮೇಶ್ವರದ ದೇವಸ್ಥಾನದ ಕೆರೆಯಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉಪನಿರ್ದೇಶಕರು ಮೀನುಗಾರಿಕಾ ಇಲಾಖೆ ಶ್ರೀಮತಿ ಸುಷ್ಮಿತಾ ರಾವ್ ಇವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಧನಲಕ್ಷ್ಮಿ ಗಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಅದೇ ರೀತಿ ಸೋಮೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ರಾಜೇಶ್ ಸುಚಿಲ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ್ ಗಟ್ಟಿವಾಗ ಇವರು ಕೂಡ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರೊಟೋರಿಯನ್ಗಳಾದಂತಹ ಯೋಗೀಶ್ ಹಾಗೂ ಮಾಧವ ಸುವರ್ಣರವರಿದ್ದಾರೆ, ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ನಮ್ಮ ಕೇಸರಿ ಮಿತ್ರವೃಂದದ ಅಧ್ಯಕ್ಷರಾದ ನವೀನ್ ಕುಜ್ಮಗದ್ದೆ ಇದ್ದಾರೆ, ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೇಸರಿ ಮಾತೃ ಮಂಡಳಿಯ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಇವರಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೃಂದದ ಯಾವುದೇ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುವಂತಹ ನಮ್ಮ ಸದಸ್ಯರಾಗಿರುವಂತಹ ಶಿವಪ್ರಕಾಶ್ ಇವರಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿರುವಂತಹ ಎಲ್ಲ ನಮ್ಮ ಕೇಸರಿ ಮಿತ್ರವೃಂದ, ಕೇಸರಿ ಮಾತೃ ಮಂಡಳಿ, ರೋಟರಿ ಕ್ಲಬ್ ಮತ್ತು ನಮ್ಮ ಸೋಮೇಶ್ವರ ಗ್ರಾಮ ಪಂಚಾಯತ್, ಸೋಮೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ಮೀನುಮರಿ ಬಿತ್ತನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತೀನಿ. ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ತುಂಬ ಒಳ್ಳೆಯ ಕಾರ್ಯಕ್ರಮ. ಇದು ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಎಲ್ಲ ಇದಕ್ಕೆ ಕಾರ್ಯಕರ್ತರಾದ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಇದು ಪ್ರಪ್ರಥಮವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮಲ್ಲಿ ಸುಮಾರು ಕೆರೆಗಳಿದ್ದಾವೆ, ಆದರೆ ಅದರಲ್ಲಿ ನಾವು ಈ ಥರ ಮೀನುಮರಿ ಬಿತ್ತನೆ ಮಾಡಿ ಅದರಲ್ಲಿ ಮೀನುಮರಿ ಸಾಕಾಣಿಕೆ ಮಾಡಿ ಯಾವುದೇ ಆ ಥರ ಕಾರ್ಯಕ್ರಮವನ್ನು ಕೆಲವು ಕಡೆ ಮಾತ್ರ ಮಾಡ್ತಾ ಇದ್ದೇವೆ. ಆದರೆ ಈ ಸ್ಥಳದಲ್ಲಿ ಇವತ್ತಿನ ದಿನ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ನಮಗೆ ನೀರು ತುಂಬ ಮುಖ್ಯವಾಗಿದೆ, ಆದರೆ ಅದೇ ನೀರು ಫಸ್ಟಿಗೆ ನಾವು ನೀರನ್ನು ಉಳಿಸಿಕೊಳ್ಬೇಕು. ನೀರನ್ನು ಉಳಿಸಿಕೊಂಡು ಅದನ್ನೊಂದು ಸದ್ಬಳಕೆ ಮಾಡಬೇಕು. ಸದ್ಬಳಕೆ ಅಂದರೆ ಅದನ್ನು ಸ್ವಚ್ಛವಾಗಿಡಬೇಕು, ಅಲ್ಲದೆ ಅದರಲ್ಲಿ ಏನೆಲ್ಲ ಉತ್ಪಾದನೆ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡಬೇಕು. ಮೀನು ನೀರಲ್ಲಿದ್ದರೆ ಆ ನೀರು ಸ್ವಚ್ಛವಾಗಿರ್ತದೆ, ಅಲ್ಲಿರುವ ಕ್ರಿಮಿಕೀಟಗಳನ್ನು ತಿಂತದೆ ಅದು, ಅಲ್ಲದೆ ಸೊಳ್ಳೆಯನ್ನು ನಿಯಂತ್ರಣ ಮಾಡ್ತದೆ. ಆದ್ದರಿಂದ ಮೀನು ನೀರಲ್ಲಿ ಇದೆ ಅಂತ ಹೇಳಿದರೆ ಆ ನೀರು ಸ್ವಚ್ಛವಾಗಿದೆ ಅಂಥೇಳಿ ನಮ್ಮ ಪರಿಕಲ್ಪನೆ ಆಗಿರ್ತದೆ. ಆದ್ದರಿಂದ ಈ ನೀರನ್ನು ನಾವು ಸ್ವಚ್ಛವಾಗಿಡಲಿಕ್ಕೆ ನಾವು ಈ ಮೀನು ಮರಿಗಳನ್ನು ಬಿಟ್ಟಿದ್ದೇವೆ ಇವತ್ತು. ಇದಕ್ಕೆ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದವರಿಗೆ. ಇದು ನಾವು ಸಾಕುವ ಮೀನು, ಅಂದರೆ ಇದನ್ನು ನಾವು ಸಾಕಾಣಿಕೆ ಮಾಡಿ ಇದು 1 ವರ್ಷದಲ್ಲಿ 1 kgಯಷ್ಟು ಗಾತ್ರ ಬೆಳೆದು ಇದನ್ನು ನಾವು ತಿನ್ಬೋದಾಗಿದೆ ಅಂಥ ಮೀನಿದು. ಇದನ್ನು ನಾವು ಇಲ್ಲಿ ಹಲವಾರು ಕೆರೆಗಳಿದ್ದು ಅದನ್ನು ನಾವು ಸಾಕಾಣಿಕೆ ಮಾಡಿದರೆ ನಮಗೆ ಈಗ ಸಮುದ್ರದಲ್ಲಿ ಕೆಲವೊಮ್ಮೆ ಮೀನು ಸಿಗುವುದಿಲ್ಲ, ಅಲ್ಲದೆ ಕೆಲವೊಮ್ಮೆ ನಮ್ಮ ಪರಿಸರದ ಕಾರಣಗಳಿಂದಾಗಿ ಒಳ್ಳೆಯ ರೀತಿಯ ಮೀನು ಸಿಗದೇ ಇರುವಾಗ ನಾವು ಇಂಥ ಮೀನನ್ನು ಉಪಯೋಗಿಸ್ಬೋದು. ಯಾಕಂದರೆ ಇಲ್ಲಿ ಎಲ್ಲರೂ ಮೀನಿನ ಊಟ ತಿಂತಾರೆ, ಆಗ ನಾವು ಇದನ್ನು ಉಪಯೋಗಿಸ್ಬೋದು. ಆಗ ಇಲ್ಲಿಯ ಲೋಕಲ್ ಜನರಿಗೆ ನಾವು ಮೀನಿನ ಲಭ್ಯತೆಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ
ಸಾಧ್ಯವಾಗ್ತದೆ. ಕೆರೆಗಳಲ್ಲಿ ಮೀನಿದ್ರೆ ಅದು ಸ್ವಚ್ಛವಾಗಿರುತ್ತೆ. ಆದ್ದರಿಂದ ಇಂಥದ್ದು ಹಲವಾರು ಕೆರೆಗಳಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗಿ ನಾನು ಕೇಳಿಕೊಳ್ಳುತ್ತಾ, ಇವತ್ತು ನಮಗೆ ಇಂಥ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈಗ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಲಕ್ಷ್ಮೀ ಗಟ್ಟಿ ಅವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ಈಗ ತಾನೇ ಮಾತಾಡ್ತಾ ಇದ್ದೇವೆ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಕರಾವಳಿ ಪ್ರದೇಶದಲ್ಲಿ ಪ್ರಾಕೃತಿಕ ಹಿನ್ನೆಲೆಯಲ್ಲಿ ಬಹಳಷ್ಟು ಮಳೆಯ ಅಬ್ಬರ ಮತ್ತು ಮೀನುಗಾರಿಕೆಯಲ್ಲಿ ಇವತ್ತು ತ್ಯಾಜ್ಯವನ್ನು ಬಹುಶಃ ಎಲ್ಲೆಂದರಲ್ಲಿ ಎಸೆಯುವುದರ ಮೂಲಕ, ಅದು ಕೂಡ ವಿಶೇಷವಾಗಿ ಈ ಸಮುದ್ರಕ್ಕೆ ನೇರವಾಗಿ ಎಸೆಯುವುದರ ಮೂಲಕ ಇವತ್ತು ಮೀನಿನ ಉತ್ಪಾದನೆ ಮತ್ತು ಮೀನಿನ ಸಂತಾನೋತ್ಪತ್ತಿ ದಿನದಿಂದ ದಿನಕ್ಕೆ ಕುಗ್ತಾ ಇದೆ. ಈ ನೆಲೆಯಲ್ಲಿ ಕರಾವಳಿಯವರು, ಅದರಲ್ಲಿ ಮಂಗಳೂರಿನವರು, ಉಪ್ಪಿನಕಾಯಿ ಇಲ್ಲದಿದ್ರೂ ಊಟ ಮಾಡದೆ ಕೂತ್ಕೊಳ್ತೇವೆ, ಬಟ್ ಮೀನಿನ ಪದಾರ್ಥ ಇಲ್ಲದಿದ್ದರೆ ಬಹುಶಃ ಮನೆಯಲ್ಲಿ ಊಟ ಸೇರೋದು ಭಾಳ ಕಷ್ಟ ಅಂತ ನನ್ನ ಅನಿಸಿಕೆ. ಇಂಥ ಒಂದು ನೆಲೆಯಲ್ಲಿ ವಿಶೇಷವಾಗಿ ಮೀನುಗಾರಿಕಾ ಇಲಾಖೆಯ ಮೂಲಕ ನಾವು ಕೃಷಿಯಲ್ಲಿ ಬೀಜವನ್ನು ಬಿತ್ತನೆ ಮಾಡೋದನ್ನು ನೋಡಿದ್ದೇವೆ. ವಿನೂತನವಾದಂಥ ಪ್ರಯೋಗ ಜಿಲ್ಲಾ ಪಂಚಾಯತ್ನ ಈ ಒಂದು ಇಲಾಖೆಯಿಂದ ಮೀನು ಮರಿ ಬಿತ್ತನೆ ಕಾರ್ಯಕ್ರಮ. ಬಹುಶಃ ಇದು ಬೇರೆ ಬೇರೆ ಕ್ಷೇತ್ರಗಳಿಗೆ ಇನ್ಸ್ಪಿರೇಷನ್ ಆಗ್ಬೋದೆಂಬ ಒಂದು ಆಸಕ್ತಿಯ ಜೊತೆ ಖಂಡಿತವಾಗಿ ಭರವಸೆ ಇದೆ. ಇಂಥ ಮೀನು ಬಿತ್ತನೆಯನ್ನು ಇವತ್ತು ದೇವರಕೆರೆ ಅಂತೇಳಿ ಬಹುಶಃ ಈ ಕ್ಷೇತ್ರದ ಗದಾತೀರ್ಥ, ಬಹುಶಃ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಇಲ್ಲಿ ಬರುವಂಥ ಟೂರಿಸ್ಟ್ ಇರ್ಬೋದು, ಭಕ್ತಾದಿಗಳಿರ್ಬೋದು, ಇವರೆಲ್ಲರಿಗೂ ಕೂಡ ಮುಂದಿನ ಇದೇ ವರ್ಷದ ಟೈಮಲ್ಲಿ ಇದರ ಏನು ಸಿಸ್ಟಮ್ ಅಂತ ಗೊತ್ತಿಲ್ಲ, ಬಹುಶಃ ಇಲ್ಲಿಯ ಕೆರೆಯ ಒಂದು ಮೀನು ಹಿಡಿಯುವಂಥ ವಿನೂತನವಾದಂಥ ಕೆಲವೊಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಗಮನಿಸ್ತಾ ಇದ್ದೇವೆ. ಮೀನು ಹಿಡಿಯುವುದು ನನಗೇನೋ ಅನಿಸಿತು, ಭಾವನೆ ಬಂತು. ಇಂಥ ಕ್ಷೇತ್ರ ಮತ್ತೊಂದು ಐತಿಹಾಸಿಕ ಇದಕ್ಕೆ ನೆಲೆಯಾಗ್ತದೆ ಅಂತ ಹೇಳಿಕೊಳ್ಳುತ್ತಾ, ಬಹುಶಃ ಇಂಥ ಒಂದು ವಿನೂತನವಾದ ಕೇಸರಿ ಮಿತ್ರ ಮಂಡಳಿ ಮತ್ತು ಮಾತೃ ಮಂಡಳಿಯವರು ಕೇವಲ ಸಂಘಟನೆಯನ್ನು ಮಾತ್ರ ಅಲ್ಲ, ಸಮಾಜದಲ್ಲಿ ಸಂಘಟನೆಗಳು ಇಂಥ ಕೆಲಸವನ್ನು ಮಾಡ್ಬೋದು. ಪ್ರಕೃತಿಯ ರಕ್ಷಣೆಯ ಜೊತೆಗೆ ಪ್ರಕೃತಿಯನ್ನು ಬೆಳೆಸುವಂಥ ಕೆಲಸ ಮಾಡುವುದಂತೇಳಿ ಇಡೀ ಜನತೆಗೆ ನಮ್ಮ ಕ್ಷೇತ್ರದ ಮಾದರಿಯಾಗಿದ್ದಾರೆ. ಜೊತೆಗೆ ಸೋಮೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಸದಸ್ಯರು ಇರ್ಬೋದು, ಸರ್ವ ಸದಸ್ಯರು ಎಲ್ಲರೂ ಸೇರಿಕೊಂಡು ಸರ್ಕಾರದ ಇಂಥ ಕಾರ್ಯಕ್ರಮದಲ್ಲಿ ಕೈ ಜೋಡಿಸೋದ್ರ ಮೂಲಕ ಬಹಳ ವಿನೂತನ, ನನಗೂ ಕೂಡ ಭಾಳ ವಿಶೇಷ, ಎಲ್ಲೋ ಬರೆದಿದ್ರೆ ಮಿಸ್ ಮಾಡ್ತಿದ್ನೋ ಏನೋ. ಬಹುಶಃ ಇಂಥ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ, ನಿಮ್ಮ ಜಂಟಿ ಆಶ್ರಯದಲ್ಲಿ ಇನ್ನಷ್ಟು ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮಗಳಾಗಿ ಜನರಿಗೆ ಉಪಯೋಗವಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಎಲ್ಲರಿಗೆ ಮತ್ತೊಮ್ಮೆ ವಂದಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ್ ಗಟ್ಟಿ ಹೋಗರವರು ಕವಿಯ ಒಂದು ನಾಣ್ಣುಡಿ ನನಗೆ ನೆನಪಾಗ್ತದೆ. ಎನ್ನ ದೇಹದ ಬೂದಿಯ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಅದು ಭತ್ತ ಬೆಳೆಯುವಲ್ಲಿ. ಎನ್ನ ದೇಹದ ಬೂದಿಯ ನೀರಿನಲ್ಲಿ ತೇಲಿಬಿಡಿ, ಹೋಗಿ ಬೀಳಲಿ ಅದು ಮೀನ ಬಾಯಿಯಲ್ಲಿ. ತೆನೆಯೊಂದು ಪುಟನೆಗೆದು ಬರಲು ಜನ್ಮ ಸಾರ್ಥಕವಾಯಿತು ಹುಟ್ಟು ಸಾವಿನಲ್ಲಿ. ಕೇಸರಿ ಮಿತ್ರ ವೃಂದ ಮತ್ತು ಜಿಲ್ಲಾ ಪಂಚಾಯತಿನ ಸಹಭಾಗಿತ್ವ, ಮುಖ್ಯವಾಗಿ ಈ ಕ್ಷೇತ್ರದ ಇದೊಂದು ಚಾರಿತ್ರಿಕವಾದ ಹಿನ್ನೆಲೆ ಇದ್ದಂಥ ದೇವಸ್ಥಾನ. ಪಾಂಡವರು ಸಹ ಈ ಕ್ಷೇತ್ರಕ್ಕೆ ಬಂದಿದ್ರಂಥ ಒಂದು ಗದಾತೀರ್ಥ ಎಂಬ ಕೆರೆಯಿಂದ ನಮಗೆ ಅದರ ವಿಚಾರ ತಿಳಿಯುತ್ತದೆ. ಆ ಗದಾತೀರ್ಥಕ್ಕೆ ಕೇಸರಿ ಮಿತ್ರವೃಂದ ಮತ್ತು ಪರಿಸರದ ಎಲ್ಲರೂ, ಇವರು ಚಂದ್ರಶೇಖರ್ ಅವರಾಗಲಿ, ನಾರಾಯಣ್ ಕುಂಪಳ್ರವರು, ನವೀನ್ ರವರು, ತುಂಬ ಎಲ್ಲರೂ ಹೆಸರು ಹೇಳಿದರೆ ಅರ್ಧ ಗಂಟೆ ಉಂಟು ಬಂದಂಥ ಒಂದು ಕೇಸರಿ ಮಿತ್ರ ಮತ್ತು ಮಹಿಳಾ ವೇದಿಕೆ. ಅವರು ಒಳ್ಳೆಯ ವಿಚಾರಗಳನ್ನು, ಯಾಕೆಂತ ಹೇಳಿದರೆ ಅವರು ಮೊನ್ನೆ ಈ ದೇವಸ್ಥಾನದ ಕ್ಷೇತ್ರದ ಸಂಪೂರ್ಣವಾದ ಒಂದು ಸ್ವಚ್ಛತೆಯನ್ನು ಮಾಡಿದರು. ಸ್ವಚ್ಛತೆ ಮಾಡೋದಂದರೆ ಭೂಮಿಯನ್ನು ಸ್ವಚ್ಛತೆ ಮಾಡೋದು, ಕ್ಷೇತ್ರದ ಪರಿಸರವನ್ನು ಸ್ವಚ್ಛತೆ ಮಾಡೋದು. ಈಗ ನೋಡಿದರೆ ನೀರನ್ನು ಸ್ವಚ್ಛತೆ, ದೇವಸ್ಥಾನಕ್ಕೆ ಹೋಗುವಂಥ ಒಂದು ಆ ತೀರ್ಥ ಏನುಂಟು ಅದು ಸ್ವಚ್ಛ ರೀತಿಯಲ್ಲಿ ಹೋಗಲಿ ಅನ್ನೋ ಒಂದು ಕಲ್ಪನೆಯಿಂದ, ಈಗ ಮೇಡಮ್ ಹೇಳಿದಾಗೆ ಅದು ಸ್ವಚ್ಛವಾಗಿ ಹೋಗಬೇಕಾದ್ರೆ ಮತ್ಸ್ಯ ಸಂಕುಲವನ್ನು ಅದಕ್ಕೆ ಹಾಕಬೇಕು. ಆ ಮತ್ಸ್ಯ ಸಂಕುಲವನ್ನು ಹಾಕಿ ಕೆರೆಯ ನೀರು ನಮಗೆ ಹೋಗಿ ಅದನ್ನು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಕೇಸರಿ ಮಿತ್ರ ವೃಂದದ ವತಿಯವರು ಮಾಡಿದಂಥ ಒಂದು ಈ ಕಾರ್ಯಕ್ರಮ ಇದು ಶ್ಲಾಘನೀಯವಾದ ಕಾರ್ಯಕ್ರಮ. ಇದು ಎಲ್ಲರಿಗೂ ಮಾದರಿಯಾಗಲಿ, ಇಂತಹ ಕಾರ್ಯಕ್ರಮಗಳು ಒಳ್ಳೊಳ್ಳೆ ರೀತಿಯಲ್ಲಿ ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ನಂಬಿದಂಥ ಸೋಮನಾಥ ದೇವರು ಎಲ್ಲರಿಗೂ ಆರೋಗ್ಯಪೂರ್ಣವಾದ ದೀರ್ಘಾಯುಷ್ಯವನ್ನು ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಮಾತನ್ನು ಮುಗಿಸ್ತೇವೆ. ಸೋಮೇಶ್ವರ ದೇವಸ್ಥಾನದ ಪಕ್ಕ ಇವತ್ತು ನಾವು ಕೇಸರ ಮಿತ್ರವೃಂದ ಮತ್ತು ಮಹಿಳಾ ವೃಂದ ಎಲ್ಲ ಒಟ್ಟಿಗೆ ಸೇರಿಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಅದೇ ರೀತಿ ರೋಟರಿ ಕ್ಲಬ್, ಎಲ್ಲ ವ್ಯವಸ್ಥಾಪನಾ ಸಮಿತಿ ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಭಾರಿ ಸಂತೋಷಕರ ವಿಚಾರ. ಇತಿಹಾಸದಲ್ಲೇ ಪ್ರತಿಷ್ಠಿತ, ಅದೇ ರೀತಿ ಪ್ರಸಿದ್ಧವಾದ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ. ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಕೂಡ ಈ ದೇವಸ್ಥಾನದಲ್ಲಿ ಚಿಕ್ಕಂದಿನಿಂದಲೇ ಬಂದು ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ
ಇವತ್ತಿನ ದಿನದಂದು ಬೇರೆ ಬೇರೆ ಹುದ್ದೆಗಳಲ್ಲಿ ಇದ್ದುಕೊಂಡು ಕೂಡ ಈ ದೇವಸ್ಥಾನದ ಕೆರೆ ಆಗಲಿ, ದೇವಸ್ಥಾನದ ಆ ಶಿವ ದೇವಸ್ಥಾನದ ಎಲ್ಲವನ್ನು ಕೂಡ ಮರೆಯದೆ ಇವತ್ತು ನಾವೆಲ್ಲ ಸೇರಿದ್ದೇವೆ. ಇವತ್ತು ಮೀನುಗಾರಿಕಾ ಇಲಾಖೆ ಒಳ್ಳೆ ರೀತಿಯಿಂದ ಒಂದು ಮೀನು ಬಿಡುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಮೇಡಮ್ ಅವರು ಹೇಳಿದರು, ಯಾಕೆಂತ ಹೇಳಿದರೆ 1 ವರ್ಷ ಆಗುವಾಗ 1 kg ಅಷ್ಟು ಮೀನು ಆಗ್ತದೆ ಅಂತ. ಇದು ಇವತ್ತಿಗೆ ಸೀಮಿತವಾಗದೆ 1 ವರ್ಷದ ನಂತರ ಪುನಃ ಈ ಮೀನುಗಳನ್ನು ಬಿಟ್ಟು ನಿರಂತರವಾಗಿ ಒಂದು ಕೆರೆ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಭಕ್ತಾದಿಗಳು ತೀರ್ಥ ಅಮಾವಾಸ್ಯೆಯ ಸಂದರ್ಭದಲ್ಲಿ ಕೂಡ ಇಲ್ಲಿ ಸ್ನಾನ ಮಾಡಿಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಕೂಡ ಈ ಸ್ವಚ್ಛತೆಯನ್ನು ಕಾಪಾಡಬೇಕಿದ್ರೆ ಈ ಮೀನುಗಳಿದ್ದರೆ ತುಂಬ ಸಂತೋಷಕರ ವಿಚಾರ, ಒಳ್ಳೆ ರೀತಿಯಲ್ಲಿ ಆಗ್ತದೆ. ಆದರೆ ಸುತ್ತಮುತ್ತಲಿನ ಈ ಒಂದು ಪರಿಸರವನ್ನು ಸ್ವಚ್ಛತೆಗೊಳಿಸುವ ನಿಟ್ಟಿನಲ್ಲಿ ಸೋಮೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಇದಕ್ಕೆ ಜೋಡಣೆ ಆಗಬೇಕು. ಇವತ್ತು ಕೇಸರಿ ವೃತ್ತ ಮಂಡಳಿ ಮತ್ತು ಮಹಿಳಾ ಮಂಡಳಿ, ಯಾಕೆಂತೇಳಿ ಒಂದು ಸಂಘ ಸಂಸ್ಥೆ ಒಂದು ಯುವಕರ ದಂಡು ಒಳ್ಳೆಯ ಗಟ್ಟಿಯಲ್ಲಿರಬೇಕಿದ್ರೆ ಮಾತೃ ಮಂಡಳಿ ಬೇಕು. ಅದರೊಟ್ಟಿಗೆ ಮಾತೃ ಮಂಡಳಿ ಕೂಡ ಕೆಲಸ ಮಾಡ್ತಾ ಇದೆ. ಒಳ್ಳೆಯ ಸಂತೋಷಕರ ವಿಚಾರ. ಮುಂದಿನ ದಿನಗಳಲ್ಲಿ ಈ ಸೋಮೇಶ್ವರ ದೇವಸ್ಥಾನ ಭಕ್ತಿ ಪೂರ್ವಕವಾಗಿರುವಂಥ ದೇವಸ್ಥಾನ, ಅದನ್ನು ಸ್ವಚ್ಛತೆಯಲ್ಲಿ ಇಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದೇ ರೀತಿ ಇಲ್ಲಿ ಬರುವಂಥ ಭಕ್ತಾದಿಗಳು, ಅದೇ ರೀತಿ ಇಲ್ಲಿ ನೆರೆದಿರುವ ಎಲ್ಲರೂ ಕೂಡ ನಾವು ನಿರಂತರವಾಗಿ ಇದನ್ನು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಇದು ಮಾಡಿದರೆ ಖಂಡಿತವಾಗಿಯೂ ಪರಿಸರ, ಕಡಲ ತೀರ, ಟೂರಿಸಂ ಪ್ಲೇಸ್ ಇದು ನಾವು ನೋಡ್ತಾ ಇದ್ದೇವೆ. ಅಲ್ಲೆಲ್ಲ ಆಗ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವು ವಿಚಾರಗಳ ಬಗ್ಗೆ ಎಲ್ಲ ಟೂರಿಸಂ ಬೇರೆ ಬೇರೆ ಪ್ರದೇಶಗಳಿಂದ ಬಂದಂಥ ಯುವತಿಯರೆಲ್ಲ ಇದ್ದಾರೆ. ಆದರೂ ಕೂಡ ಅದನ್ನು ಶಾಂತಿಯುತವಾಗಿ ಒಳ್ಳೆ ರೀತಿಯಲ್ಲಿ ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಎಲ್ಲರಿಗೂ ಕೂಡ ಇಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಂಡು, ಈಗ ಕಡಲು ಕೊರೆತ ಅಬ್ಬರ ಜಾಸ್ತಿ ಇದೆ, ಆದರೂ ಕೂಡ ಕೆಲವರು ನಾವು ನಿನ್ನೆ ಬಂದ ಸಂದರ್ಭದಲ್ಲಿ ನಾನು ನೋಡಿದ್ದೇವೆ, ಎಲ್ಲರೂ ಕೂಡ ಸಮುದ್ರ ಬದಿಯಲ್ಲಿ ಇದ್ದಾರೆ. ಅದರಲ್ಲಿ ಎಷ್ಟು ಡೀಪ್ ಇದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಆದರೂ ಕೂಡ ಅವರಿಗೆ ಮನವರಿಕೆ ಮಾಡಿಕೊಂಡು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯವರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಅದನ್ನು ಮಾಡಿದರೆ ಖಂಡಿತವಾಗಿಯೂ ಒಂದು ಪ್ರದೇಶ, ಯಾಕೆಂತೇಳಿ ನಮಗೆ ಗೊತ್ತಿದ್ದ ಹಾಗೆ ಇಡೀ ಪ್ರಪಂಚದಲ್ಲಿ 14ನೇ ಸ್ಥಾನ ಅಂತ ಕಾಣಬೇಕು ಈ ಬಂಡೆಗೆ. ಯಾಕೆಂದರೆ ನಾನು ಓದಿದ ಪ್ರಕಾರ ದೊಡ್ಡ ಬಂಡೆ ಅಂತ ಹೇಳಿದರೆ ಒಂದು ಅಷ್ಟು ಪ್ರಸಿದ್ಧವಾದ ಇದೆ. ಆದರೂ ಕೂಡ ಅದನ್ನು ಉಳಿಸುವಂಥ ಕೆಲಸಗಳು ನಾವು ಮಾಡಬೇಕು. ಆ ಪಾವಿತ್ರ್ಯತೆಯನ್ನು ನಾವು ಕಾಪಾಡಿಕೊಳ್ಬೇಕಂತ ನೆನೆಸಿದ ದೇವರಲ್ಲಿ ಎಲ್ಲರಿಗೆ ಅಭಿನಂದನೆ ಪ್ರಾರ್ಥಿಸ್ತಾ ಎಲ್ಲರಿಗೆ. ರೊಟೇರಿಯನ್ ಮಾಧವ್ ಸ್ವರ್ಣರು ಒಂದೆರಡು ಮಾತು. ಮೊದಲಾಗಿ ರೋಟರಿ ಸಂಸ್ಥೆ ಮಂಗಳೂರು ವತಿಯಿಂದ ನಮ್ಮ ಕೇಸರಿ ಮಿತ್ರವಂದ್ರ ರೋಟರಿ ಸಮುದಾಯ ದಳ ಹಾಗೂ ನೆರೆದು ಎಲ್ಲ ಸಂಘ ಸಂಸ್ಥೆಗಳು ವಿಶೇಷ ಕಾರ್ಯಕ್ರಮ ಮಾಡಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ ರೋಟರಿ ಸಮುದಾಯ ದಳ ರೋಟರಿಯ ಒಂದು ಅಂಗಸಂಸ್ಥೆ ಕುಂಪಳ, ಇವರು ವೈದ್ಯಕೀಯ ಕಾರ್ಯಕ್ರಮ ಮಾಡಿದ್ದಾರೆ, ಸರ್ಕಾರಿ ಶಾಲೆಗಳಿಗೆ ಹಲವಾರು ಸಹಾಯ ಮಾಡಿದ್ದಾರೆ, ಹಾಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದೊಂದು ವಿನೂತನ ಕಾರ್ಯಕ್ರಮ ಮೀನುಗಾರಿಕೆ ಇಲಾಖೆಯಿಂದ ಮಾಡಿದ್ದು ಬಹಳ ಸಂತೋಷದ ವಿಷಯ. ಇನ್ನೂ ಇಂಥ ಕಾರ್ಯಕ್ರಮಗಳು ಮುಂದುವರಿಯಲಿ. ಯಾಕಂದರೆ ಕೆರೆಗೆ ಮನೆಗೆ ಮಕ್ಕಳು ಚಂದ್ರ, ಹಾಗೆ ಕೆರೆಗೆ ಮೀನುಗಳಿದ್ದರೆ ಚಂದ್ರ. ಈಗ 2000 ಮೀನನ್ನು ಬಿಟ್ಟಿದ್ದಾರೆ. ಇನ್ನು ಬರುವ ವರ್ಷ ಸಾಧಾರಣ ಇದು 2000 kg ಆಗ್ತದೆ ನಮ್ಮ ಲೆಕ್ಕದ. ಆಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ. ಕಾರ್ಯಕ್ರಮ ಎಲ್ಲರೂ ಜೊತೆ ಸೇರಿದಾಗ ಮಾತ್ರ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗೋದು. ನಾವು ಕಳೆದ 38 ವರ್ಷಗಳಿಂದ ಸಮಾಜದಲ್ಲಿ ವಿವಿಧ ಸಾಮಾಜಿಕ ಕೆಲಸದ ಜೊತೆ ಪರಿಸರ ಜಾಗೃತಿ ಮತ್ತು ಸ್ವಚ್ಛತೆಗೆ ಆದ್ಯತೆ ಕೊಡ್ತಾ ಕಳೆದ ವಾರ ತಾನೇ ಈ ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದೇವೆ. ಆ ನಂತರದ ದಿನದಲ್ಲಿ ಇವತ್ತು ಕೆರೆಯ ನೀರನ್ನು ಕೂಡ ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಒಂದು ವಿನೂತನ ಪ್ರಯೋಗ. ಸಹಜವಾಗಿ ನೀರಲ್ಲಿ ಮೀನು ಇರಬೇಕಾದ್ದು ಸಹಜ, ಆದರೆ ಇವತ್ತಿನ ದಿನದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಹೇಳಿದ ಹಾಗೆ ಬೇರೆ ಬೇರೆ ಕಾರಣದಿಂದಾಗಿ ಮೀನಿನ ಸಂತತಿಯು ಅಳಿವಿನ ಅತ್ತ ಸಾಗುತ್ತಿದೆ. ಅದಕ್ಕೆ ನಾವು ಈ ಬಾರಿ ಒಂದು ವಿಶೇಷವಾಗಿ ಮೀನಿನ ಮರಿಯನ್ನು ನೀರಿಗೆ ಬಿಡುವಂಥ ಕಾರ್ಯಕ್ರಮ ಮೂಲಕ ದೇವಸ್ಥಾನದ ಒಂದು ಗದಾತೀರ್ಥ ಅದು ಸ್ವಚ್ಛ ಆಗಬೇಕು. ಮೀನಿನ ಮೂಲಕ ಅದೊಂದು ಸ್ವಚ್ಛ ಮಾಡಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ನಮ್ಮ ಮನುಷ್ಯ ಪ್ರಯತ್ನ ಸಾಕಾಗುವುದಿಲ್ಲ. ಮೀನು ಬೆಳೆದಾಗೆ ಮೀನಿನ ನೀರಿನಲ್ಲಿರುವಂಥ ಎಲ್ಲ ಕೊಳೆಗಳನ್ನು ತಿಂತವೆ, ಆ ಮೂಲಕ ಅವು ಬದುಕ್ತವೆ, ಆ ಮೂಲಕ ಕ್ಷೇತ್ರದ ಈ ಕೆರೆ ಸ್ವಚ್ಛವಾಗ್ತದೆ ಅಂತೇಳಿ ನಂಬಿಕೆಯಿಂದ ಇವತ್ತು ಸಾವಿರಾರು ಮೀನಿನ ಮರಿಗಳನ್ನು ಬಿಟ್ಟಿದ್ದೇವೆ. ಅದು ಮುಂದೆ 1 ವರ್ಷದಲ್ಲಿ ಬಹುಶಃ ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳೆದು ಜನರಿಗೆ ಕೂಡ ಉಪಯೋಗ ಬೀಳ್ಬೋದು ತಿಂದರೆ. ಅಂತೂ ಕೆರೆ ಸ್ವಚ್ಛ ಆಗಬೇಕು, ಪರಿಸರ ಸ್ವಚ್ಛ ಆಗಬೇಕು, ಇದು ನಮ್ಮ ಕಾಳಜಿ. ಈ ರೀತಿ ನಮಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಜಿಲ್ಲಾ ಪಂಚಾಯತ್ನ ಮೀನುಗಾರಿಕೆ ವಿಭಾಗ ನಮಗೆ ಸಹಕರಿಸಿದ್ದಕ್ಕೆ ನಾನು ಪ್ರಥಮವಾಗಿ ಅವರಿಗೆ ಧನ್ಯವಾದ ಕೊಡ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ರೋಟರಿ ಕ್ಲಬ್ನ ಶ್ರೀ ಮಾಧವ ಸ್ವರ್ಣ ಇರ್ಬೋದು, ಯೋಗೀಶ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಧನಲಕ್ಷ್ಮಿ ಇರ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕರೆದಾಗ ಎಲ್ಲದಕ್ಕೂ ಬರ್ತಾರೆ. ಅದೇ ರೀತಿ ನಮಗೆ ಎಲ್ಲ ರೀತಿಯ ಸಹಕಾರ ಮಾಡೋರು ವಿಶ್ವನಾಥ್ ಗಟ್ಟಿ, ಇವರೆಲ್ಲರಿಗೂ ಧನ್ಯವಾದ ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರಿಗೂ
ವಿಶೇಷವಾಗಿ ಸುದ್ದಿ ಮಾಧ್ಯಮ ಅವರನ್ನು ಬಿಡಲಿಕ್ಕೇನು ಸಾಧ್ಯ ಇಲ್ಲ. ಎಲ್ಲ ಕಾರ್ಯಕ್ರಮಕ್ಕೆ ಕರೆದಾಗ ಬಂದು ನಮ್ಮ ಸುದ್ದಿಯನ್ನು ವಿಶೇಷವಾಗಿ ಪ್ರಸಾರ ಮಾಡ್ತಾರೆ. ಅವರಿಗೆ ಕೂಡ ನಾನು ಧನ್ಯವಾದ ಸಮರ್ಪಣೆ ಮಾಡ್ತಾ ನನ್ನ ಮಾತಿಗೆ ವಿರಾಮ ನೀಡಬಯಸ್ತೇನೆ. ನಮ್ಮ ಕೇಸರಿ ಮಿತ್ರದವರು ತುಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಈ ದೇವಸ್ಥಾನದ ಒಂದು ಕೆರೆಯಲ್ಲಿ ಮೀನುಗಳನ್ನು ಬಿಟ್ಟು ಇನ್ನೂ ವರ್ಷನೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಬೇಡಿಕೊಳ್ತೇನೆ ಅಷ್ಟೇ. ಎಲ್ಲ ಬಂದವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಒಂದು ಲೈನಲ್ಲಿ ಜಿಲ್ಲಾ ಪಂಚಾಯತ್ ನಿರ್ದೇಶಕರಾದ ಸುಷ್ಮಿತಾ ರಾವ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಧನಲಕ್ಷ್ಮಿ ಗಟ್ಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜೇಶ್ ಉಚ್ಚೇಲ್ ಹಾಗೂ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ್ ಕಟ್ಟಿ ಒಗ್ಗ, ರೊಟೇರಿಯನ್ ಯೋಗೀಶ್ ಮತ್ತು ಮಾಧವ್ ಸ್ವರ್ಣರ್ ಹಾಗೂ ವಿಜಯಲಕ್ಷ್ಮಿ ಮಾತೃಮಂಡಲಿ ಅಧ್ಯಕ್ಷರು ಹಾಗೂ ನವೀನ್ ಜಯಲಕ್ಷ್ಮಿ ಮಾತೃಮಂಡಲಿ ಅಧ್ಯಕ್ಷರು, ನವೀನ್ ಕೇಸರಿ ಮಿತ್ರ ಮಂಡಲ ಅಧ್ಯಕ್ಷರು, ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ.